ನೀರಾನೆ ನೀರಲ್ಲಿ ಆಟ ಆಡ್ತಾ ಉಂಟು. ಕಾತು ಮಿತ್ ಮಾಡ್ತಾನೆ ಚಿಕ್ಕ ನೀಡು ಒಬ್ಬ ನೀವು ನಮ್ಮನವ್ರು ಪಟ್ಟಂಗ ಹೊಡಿತಿದ್ದಾರೆ. ಸರ್ ಪಂಚಮಲೆಗೆ ಪಟ್ಟಂಗ ಹೊಡೆಂದಿಲ್ಲಾರಂದು ಏನೋ ನೋಡ್ತೇನೆ ಬಿಡ್ದು ಅಕ್ಕಲೆ ಎದುರ್ಕೋತೀರಿ ಎಂಕುಲು ಪೋಯಿನ ಟೈಮ್ ಮೂಲು ಒಂಜಿ ಐಸ್ ಕ್ರೀಮ್ ತಿಂದಿತ್ತ ಬಟ್ ಇತ್ತ ಕ್ಲೋಸ್ ಉಂಡು. ಕಿಶೋರ್ ಬಾಯ್ ಪಂಡದ ಫ್ರೆಂಡ್ ಅದರ ಫ್ರೆಂಡ್ ಒಂದು ಅಂಗಡಿ ಇತ್ತಿಲ್ಲ ಅದು ಶಾಪ್ ಕ್ಲೋಸ್ ಆಗಿದೆ. ಓ ಹಾಗೆ ಈಜಿನ ಇಡೇಗೆ ಬರುವಂತೀನಿ ಆತ ನಮ್ಮ ಇನಿ ಮಸ್ತ್ ಜನ ಒಳ್ಳೆಯರು ಸಂಡೇ ಅದು. ಉಷ್ಟ್ರ ಪಕ್ಷಿ ಅತಿ ವೇಗವಾಗಿ ಓಡುವಂಥ ಪಕ್ಷಿ ಇದು. ಇತ್ತ ಬತ್ತಿತ್ತು ತಾನೆ ಬರ ಕೂಡ ನೋಡಿ ಕಾಲು ನನ್ನ ಕಾಲಷ್ಟು ದಪ್ಪ ಇದ್ದಾರೆ ಕಾಲು. ನಮ್ಮನ್ನೆಲ್ಲ ಬಿಟ್ಟು ಓಡಿ ಬಂದ್ಲು. ನಾನು ಎಲ್ಲಿಗೆ ನೋಡಿದ್ರೆ ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ನಡೆದು ಸಾಕಾಯ್ತು. ಹೇಳು ಏನ್ ನಡೆಸ್ತಾರೆ ಸಾಕು ಅಂದೆ. ಅವಳು ನಡೆಸುದಂತೆ ನಾವೇ ನಡ್ಕೊಂಬಂದು ಸಾಕಾಗಿದೆ. ನೋಡಿ ಇವನು ನಡೆದಿದ್ದಾನೆ. ನಿಂಗೆ ಮೆಚ್ಚದ ಇಲ್ಲ ಸುಸ್ತಾಗ್ಲಿಲ್ಲ ನೋಡಿ. ಅವನು ಸುಸ್ತಾಗ್ಲಿಲ್ಲ ಅವಳು ಸುಸ್ತಾಗಿದೆ. ಹಂಗಾಯ್ತು. ಇದು ಮುದುಕಿರಿಗಿಂತ ಕಡೆ ಆಯ್ತಾಯ್ತಾ. ಏನು ಪ್ರಯೋಜನ ಇಲ್ಲ. ನೋಡಿ ಮುಖ ನೋಡಿ ಈಗ ಬಚ್ಚಿ ಬಾಡಿ ಬೆಂಡಾಗಿ ಹೋಗಿದೆ. ತುಂಬ ಸುಸ್ತಾಯಿತು. ಅದು ನಡೆಯೋದು ಕಡಿಮೆ ಅಲ್ವಾ ಹಾಗೆ ಅದಕ್ಕೆ ಹೇಳೋದು ನಡಿಬೇಕು ಅಂತ. ಬೆಳಿಗ್ಗೆ ಆಫೀಸ್ ಹೋದ್ಲು ಅಲ್ಲೇ ಕೂತಿರ್ತಾಳೆ ಸಂಜೆ ತನಕನು ಮತ್ತೆ ನಡೆಯೋದಿಲ್ಲ. ಆಯಿತು ಒಮ್ಮೆ ಎಲ್ಲ ನೋಡ್ಕೊಂಡು ಈಗ ಹೊರಡೆ ಬರ್ತಾ ಇದ್ದೀವಿ. ಎಲ್ಲ ಒಮ್ಮೆ ವಿಸಿಟ್ ಆಯಿತು. ಇನ್ನು ಮನೆಗಿಲ್ಲ ಒಂದು ಐಸ್ ಕ್ರೀಮ್ ತಿನ್ನುವಂತ ಹೊರಗಡೆ ಹೋಗಿ ನೆಕ್ಸ್ಟ್ ಟೈಮ್ ಬರಬೇಕು. ಇಲ್ಲೆಲ್ಲ ರೇಟ್ ಜಾಸ್ತಿ ಇದೆ ಹಾಗೆ ಹೊರಗಡೆ ಹೋಗಿ ತಿನ್ನುವಂತ. ಇನ್ನು ನೆಕ್ಸ್ಟ್ ಟೈಮ್ ಬರಲಿಕ್ಕೆ ಉಂಟು. ನೆಕ್ಸ್ಟ್ ಟೈಮ್ ಬಂದರೆ ನಿಮಗೆ ಬೋಟಿಂಗ್ ತೋರಿಸ್ತೀವಿ. ಹಾಗೆ ಇಲ್ಲಿ ಒಂದು ಮಾನಸ ಅಂತ ಒಂದು ವಾಟ್ರು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಸಹ ತೋರಿಸ್ತೀವಿ. ತುಂಬ ಇದೆ ಇಲ್ಲಿ ನೋಡಲಿಕ್ಕೆ. ಇಲ್ಲಿ ಹೈಟ್ ನನ್ನ ಹೈಟ್ ಇವಳು ಹೈಟಿಗೆ ವ್ಯತ್ಯಾಸವಾಗಿ ನನಗೆ ನನ್ನ ತಲೆ ಅರ್ಧ ಕಟ್ಟಾಗಿ ಇವಳು ತಲೆ ಮಾತ್ರ ಕಾಣ್ತಾನೆ. ನಾನು ಈ ಬಗ್ಗೆಗೆ ಮಾತಾಡಬೇಕು. ನಮ್ಮನೆಯವ್ರ ಮುಖ ಒಂದು ಕರೆಕ್ಟ್ ಪಲ್ಲೆ ಹೋಗುಂದು ಸೇಮ್ ಪಪ್ಪ ಸೇಮ್. ನಾವಿಲ್ಲಿ ವಾಮಂಜಲಿರುವಂಥ ಒಂದು ಐಸ್ ಕ್ರೀಮ್ ಪಾರ್ಲರ್ ಬಂದ್ವಿ. ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್. ಹಾಗೆ ಒಂದೆಲ್ಲ ಆರ್ಡರ್ ಕೊಟ್ಟಿದ್ದಾರೆ. ನೀನು ಆರ್ಡರ್ ಕೊಟ್ಟಿದ್ದ ನಾಚಿಕೆಯೋ ಹಾಗೆ ನಾಚಿಕೆ ಬೇರೆ ಆಗ್ತಂತಂತೆ. ಓಕೆ ನಮ್ಮ ಐಸ್ ಕ್ರೀಮ್ ಸಹ ಬಂತು. ಇದು ಸ್ಯಾಂಡಿ ನಟ್ಸ್ ಅಂತಾರೆ. ವೆನಿಲ್ಲ ಐಸ್ ಕ್ರೀಮ್ ಒಂದು ಅರ್ಜೆಂಟಲ್ಲಿ ತಗೊಳ್ತಿದ್ದಾನೆ. ಹಾಂ ಕಿತ್ವಾಡ್ರಿಜ್ಜಿ. ಇದು ವೆನಿಲ್ಲ ಐಸ್ ಕ್ರೀಮ್ ಬಂದು ಸೆಂಟ್ರಲ್ಲಿ ನಟ್ಸ್ ಬರುತ್ತೆ. ಇದು ನಾವು ತಿಂದಿರಲಿಲ್ಲ. ಟೇಸ್ಟ್ ನೋಡುವ ಅಂತೇಳಿ ಇವತ್ತೊಂದು ಟ್ರೈ ಮಾಡ್ತಿದ್ದೀವಿ. ಹೆಚ್ಚುಂಡು ಸೂಪರಾ. ಇನ್ನೊಂದು ದಿಲ್ ಖುಷ್. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ.
ಮಾಡಿ. ಹಾಂ ಅರ್ಜೆಂಟಾಗಿ ತಿಂತಿದ್ದಾಳೆ, ತಿನ್ನಲಿ. ಹಾಂ ತಿನ್ನು. ಒಂದು ಫ್ರೂಟ್ಸ್ ತಿನ್ನಲ್ಲ ಅಷ್ಟೇ.